ಿಗೆ ಉಡುಪಿಯ ಅಷ್ಟಮಠದಲ್ಲಿ ಒಬ್ಬರಾದಂತಹ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಅವರು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಅಂತ ಕನ್ನಡ ಅನುವಾದದ ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಬಹಳ ಗೌರವ ಇದೆ. ಇವತ್ತು ಇಸ್ಲಾಂ ಇಡೀ ಜಗತ್ತಿನಲ್ಲಿ ಯಾವ ರೀತಿಯ ನಡ್ಕೊಳ್ತಾ ಇದೆ, ನಮ್ಮ ಎಷ್ಟೋ ಭಾಗಗಳನ್ನ ಹಿಂದುತ್ವದ ಭಾಗಗಳು, ಹಿಂದೂ ಧರ್ಮದ ಭಾಗಗಳನ್ನು ಕಳ್ಕೊಂಡಿದ್ದೀವಿ ಅಂತನ್ನುವಂಥದ್ದು ತಮ್ಮ ಗಮನದಲ್ಲಿದೆ. ಇರಾನ್, ಇರಾಕ್, ಅಫ್ಘಾನಿಸ್ತಾನ, ಈಜಿಪ್ಟ್, ಇಂಡೋನೇಷಿಯಾ ಹೀಗೆ 50-60 ಪ್ರದೇಶಗಳನ್ನ ಹಿಂದೂ ಧರ್ಮವನ್ನು ಕಳ್ಕೊಂಡು ಇಸ್ಲಾಂ ಆಗಿದೆ. ಸೊ ಈಗ ನಮ್ಮ ದೇಶ, ಉಳಿದಂತ ಈ ದೇಶ 75 ವರ್ಷದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತನ್ನುವಂಥದ್ದು ಕೂಡ ತಮ್ಮ ಗಮನದಲ್ಲಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ 9 ಜಿಲ್ಲೆಗಳ ಕಂಪ್ಲೀಟ್ ಬಾಂಗ್ಲಾದೇಶದ ಮುಸ್ಲಿಮರ ಕ್ಯಾಪ್ಚರ್ ಮಾಡಿ ಇವತ್ತು ಕೂತಿದ್ದಾರೆ. ಅಲ್ಲಿ ದುರ್ಗಾ ಪೂಜೆ ಮಾಡೋ ಹೋಗಿಲ್ಲ, ಗಂಟೆ ಬರ್ಸೋ ಹೋಗಿಲ್ಲ, ಅಗರಬತ್ತಿ ಹಚ್ಚೋಂಗಿಲ್ಲ, ಮಂತ್ರ ಹೇಳೋಂಗಿಲ್ಲ. ಕೆಳಗಡೆ ಕೇರಳಕ್ಕೆ ಬಂದ್ರೆ 40% ಹಿಂದೂಗಳು ಮಾತ್ರ ಉಳಿದಿದ್ದಾರೆ. ಭಯೋತ್ಪಾದನೆ ಅಂತಂದ್ರೆ ಬರೇ ಬಾಂಬ್ ಹಾಕುವಂತದ್ದು, ಬಂದೂಕಿನಿಂದ ಕೊಲೆ, ಇದು ಮಾತ್ರ ಅಲ್ಲ. ಭಯೋತ್ಪಾದನೆ ಅಂದ್ರೆ ಇಸ್ಲಾಮೀಕರಣ, ಇನ್ನೊಂದು ಧರ್ಮವನ್ನು ನುಂಗಿ ನೀರು ಕೊಡೋದು, ಇಸ್ಲಾಮೀಕರಣ ಮಾಡುವಂತಹದ್ದು ಭಯೋತ್ಪಾದನೆ. ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಲೋ ಜಿಹಾದ್ ಇರ್ಬೋದು, ಗೋಮಾತೆ ಹತ್ಯೆ ಇರ್ಬೋದು, ಇಂಥ 100 ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು ಪೂಜ್ಯ ಸ್ವಾಮೀಜಿಯವರೇ. ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಪುಸ್ತಕವನ್ನು ನೀವು ಪ್ರಕಾಶನ ಮಾಡಿದ್ರಿ? ನಾನು ಹೇಳ್ತೀನಿ, ನೀವು ಕ್ಷಮೆ ಬೇಡಬೇಕು. ನಾಳೆ ನಿಮ್ಮ ಮಠ ಕೂಡ ಉಳಿಯೋಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದೇ ಮಾದರಿಯಲ್ಲಿ ನೀವು ಹಿಂದೂ ಧರ್ಮದ ಪ್ರತಿಪಾದಕರಾದಂಥವರು ಇವತ್ತು ಇಸ್ಲಾಂ ಭಯೋತ್ಪಾದಕ ಧರ್ಮ ಅಲ್ಲ ಅಂತ ಹೇಳುವಂತ ಪುಸ್ತಕವನ್ನು ಬಿಡುಗಡೆ ಮಾಡುವಂತ ಅವಶ್ಯಕತೆ ಏನಿತ್ತು? ಭಗವದ್ಗೀತೆ ಸಂಬಂಧಪಟ್ಟಾಗಿ ನೀವು ಮಾಡಿದಂತ ದೊಡ್ಡ ಅಭಿಯಾನ ಇವತ್ತಿಗೂ ನೆನಪಿದೆ. ಇವತ್ತು ಈ ರೀತಿಯ ಪುಸ್ತಕವನ್ನ ಬಿಡುಗಡೆ ಮಾಡುವಂತಹದ್ದು, ಮಸೀದಿಯನ್ನ ಉದ್ಘಾಟನೆ ಮಾಡುವಂತಹದ್ದು, ಈ ರೀತಿಯ ಪ್ರವೃತ್ತಿಯಿಂದಲೇ ಇಸ್ಲಾಂ ಬೆಳೀತಾ ಇದೆ, ಹಿಂದೂ ಧರ್ಮ ನಾಶ ಆಗ್ತಾ ಇದೆ. ನಿಮ್ಮ ಗಮನಕ್ಕೆ ಬಂದಿದೆ ಅದು. ಆದರೆ ಯಾರ್ದೋ ಹೆದರಿಕೆಯಿಂದನೋ, ಯಾರ್ದೋ ಆಮಿಷದಿಂದನೋ, ಯಾವುದೋ ಒತ್ತಡ, ಹಿಂದೂ ಧರ್ಮದ ಉಳಿವಿಗೋಸ್ಕರ ನೀವು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಇಲ್ಲಾದ್ರೆ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ನೀವು ಅದನ್ನ ವಾಪಸ್ ತಗೊಂಡು ಕ್ಷಮೆ ಬೇಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.